ಮಂಗಳೂರಿನ ಪ್ರಮುಖ ಶಾಪಿಂಗ್ ಮಾಲ್ ಸಿಟಿ ಸೆಂಟರ್ನಲ್ಲಿ ಇಂಡಲ್ಜ್ ಎಂಬ ಹೆಸರಿನಲ್ಲಿ ವಿಶೇಷ ಶಾಪಿಂಗ್ ಉತ್ಸವವನ್ನು ಆಯೋಜಿಸಲಾಗಿತ್ತು. ಗ್ರಾಹಕರಿಗಾಗಿ ಫ್ಯಾಮಿಲಿ ಡೇ ಚೌಟ್ ಕ್ವಿಜ್ ಸ್ಪರ್ಧೆ ನಡೆಯಿತು. ಮಂಗಳೂರಿನ ಪ್ರಸಿದ್ಧ ಮಾಲ್ಗಳಲ್ಲಿ ಒಂದಾದ ಸಿಟಿ ಸೆಂಟರ್ಗೆ 8ನೇ ವರ್ಷದ ಸಂಭ್ರಮ. ಆ ಪ್ರಯುಕ್ತ ಇಂಡಲ್ಸ್ ಎಂಬ ಹೆಸರಿನಲ್ಲಿ ವಿಶೇಷ ಶಾಪಿಂಗ್ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಹಾಗೂ ಗ್ರಾಹಕರಿಗಾಗಿ ಫ್ಯಾಮಿಲಿ ಡೇ ಔಟ್ ಕ್ವಿಜ್ ಸ್ಪರ್ಧೆಯನ್ನ ಆಯೋಜಿಸಿದ್ದು, ಕುಟುಂಬದ ಸದಸ್ಯರಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸುವ ಮೂಲಕ ಮತ್ತಷ್ಟು ಗಮನ ಸೆಳೆದಿದ್ದಾರೆ. ಒಟ್ಟು 4 ವಿಭಾಗದಲ್ಲಿ ಸ್ಪರ್ಧೆ ನಡೆಯಿತು. ಇನ್ನು ಖ್ಯಾತ ಹಿನ್ನೆಲೆ ಗಾಯಕ ದೀಪಕ್ ಕೊಡಿಯಾಲ್ಬೈಲ್ ಹಾಡುಗಾರಿಕೆ ಮತ್ತಷ್ಟು ಮನರಂಜಿಸಿತು. ಅಲ್ಲದೆ ಸಿಟಿ ಸೆಂಟರ್ನಲ್ಲಿ 3,000 ರೂಪಾಯಿ ಮತ್ತು ಹೆಚ್ಚಿನ ಶಾಪಿಂಗ್ ಮಾಡುವ ಗ್ರಾಹಕರಿಗೆ ಸ್ಪಿನ್ನಿಂಗ್ ದಿ ಸ್ಪಿನ್ನರ್ ನಡಿ ಅದೃಷ್ಟ ಕೂಪನ್ ಪಡೆದುಕೊಳ್ಳುವ ಅವಕಾಶವಿತ್ತು. ಮೇ 19ರಿಂದ ಆರಂಭಗೊಂಡ ಸಿಟಿ ಸೆಂಟರ್ನಲ್ಲಿ ಶಾಪಿಂಗ್ ಉತ್ಸವ ಜೂನ್ 30ರ ತನಕ ನಡೆಯಲಿದೆ. ನಾಗೇಶ್ ಕಾವೂರು, B4 News 24/7 ಮಂಗಳೂರು.